ಚೀನಾವು ಜಗತ್ತಿನಲ್ಲಿ ಅತಿ ಹೆಚ್ಚು ಸಿಹಿಗುಂಬಳಕಾಯಿ ಬೆಳೆಯುವ ದೇಶವಾಗಿದೆ. ಸ್ಪೇನ್ ವಿಶಿಷ್ಟ ಸಿಹಿಗುಂಬಳಕಾಯಿ ನಾಡು ಎನಿಸಿದೆ. ಭಾರತವು ಸಿಹಿಗುಂಬಳಕಾಯಿ ಬೆಳೆಯುವಲ್ಲಿ ಲೋಕದಲ್ಲೇ 2ನೆಯ ಸ್ಥಾನದಲ್ಲಿದೆ. ಅಡುಗೆ ಅಲ್ಲದೆ ಲೇಹ್ಯ ಮೊದಲಾದವಕ್ಕೆ ಬಳಕೆಯಾಗುತ್ತವೆ. ಕೆಲವು ಹಳ್ಳಿಗರು ಇದನ್ನ ಮುಖ್ಯ ಆಹಾರವಾಗಿ ಕೆಲವೊಮ್ಮೆ ಸೇವಿಸುವುದೂ ಇದೆ. ಪ್ರಪಂಚದ ಎಲ್ಲ ಕಡೆ ಸಿಹಿಗುಂಬಳಕಾಯಿ ಬಳಸುತ್ತಾರೆ. ಕೆಲವು ಕಡೆ ಇದು ದೇಶಗಳ ಸಾಂಸ್ಕೃತಿಕ ಕೊಂಡಿಯಾಗಿಯೂ ಇದೆ. ಜಾಗತಿಕವಾಗಿ ಪ್ರತಿ ವರ್ಷ 2.3 ಕೋಟಿ ಟನ್ ಪಂಪ್ಕಿನ್ ಬೆಳೆಯುವರು. ಅದರಲ್ಲಿ ಚೀನಾದ ಪಾಲು 32% ಆಗಿದೆ. 10 ಪ್ರಮುಖ ದೇಶಗಳ ಸಿಹಿಗುಂಬಳಕಾಯಿ ಉತ್ಪಾದನೆ ಹೀಗಿದೆ. ಚೀನಾ 84 ಲಕ್ಷ ಟನ್, ಭಾರತ 31 ಲಕ್ಷ ಟನ್, ರಷ್ಯಾ 18 ಲಕ್ಷ ಟನ್, ಉಕ್ರೇನ್ 12 ಲಕ್ಷ ಟನ್, USA 11 ಲಕ್ಷ ಟನ್, ಇರಾನ್ 10 ಲಕ್ಷ ಟನ್, ಈಜಿಪ್ಟ್ 8 ಲಕ್ಷ ಟನ್, ಟರ್ಕಿ ಮತ್ತು ಉಜ್ಬೇಕಿಸ್ತಾನ್ ತಲಾ 7 ಲಕ್ಷ ಟನ್, ರೊಮಾನಿಯಾ 6 ಲಕ್ಷ ಟನ್. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. Bubbles, a splash of happiness.